ಚಿಕ್ಕದಾಗಿ ಹೇಳಿದ್ರು ಅದೆಲ್ಲವೂ ಅರ್ಥವಾಗುತ್ತದೆ ಎಂಬ ನಂಬಿಕೆ ನನಗೆ. ಕೇಳಯ್ಯ ರಾಮ ಎಂಬುದಾಗಿ ನಾನು ಹೇಳಿದಾಗ ನಾನು ಹೇಳಿದ್ದನ್ನು ನೀನು ಒಪ್ಪತಕ್ಕದ್ದು ಎಂಬಂತ ಬಲಾತ್ಕಾರ ದಂಡ ನೀತಿಯೂ ಅಲ್ಲ. ನಾನು ಹೇಳಿದ್ದು ಹೌದು ಅಲ್ಲ, ನಿನ್ನ ಅಂತರಾತ್ಮವನ್ನು ನೀನು ಕೇಳಬೇಕು. ನನ್ನ ಮಾತನ್ನು ಕೇಳಿ ನಿನ್ನ ಅಂತರಾತ್ಮವನ್ನು ಕೇಳಿ ಬಳಿಕ ನಿನ್ನ ನಿರ್ಧಾರದ ಬಗ್ಗೆ ಸರಿಯಾದ ಪುನರ್ವಿಮರ್ಶೆಯನ್ನು ನೀನು ಮಾಡಬೇಕು. ರಾಮಚಂದ್ರ, ನೀನು ಸಾಮಾನ್ಯನಲ್ಲ ಎಂಬುದನ್ನು ನಾನು ಗುರುತಿಸಿ ಈ ರೀತಿ ನಿನ್ನ ಮುಂದೆ ಕಾಣಿಸಿಕೊಂಡವು. ನೀನು ಮೇಲ್ಲೋಕದಿಂದ ಇಳಿದು ಬಂದ ಹಿರಿದಾದಂತಹ ಉದ್ದೇಶವನ್ನು ಹೊಂದಿ ಬಂದಿದ್ದವು. ದೇವತೆಗಳೆಲ್ಲ ನಿನ್ನಲ್ಲಿ ರಾವಣಾದಿಗಳಿಂದ ಆಗುವಂತಹ ದುಷ್ಟ ಪರಿಣಾಮಗಳನ್ನು ದೂರಿಕೊಂಡಾಗ ಅವರಿಗೆ ಸುಖವನ್ನು ಒದಗಿಸ್ತೇನೆ ಎಂಬುದಾಗಿ ಹೇಳಿ ಭೂಮಿ ಇಳಿದು ಬರುವಲ್ಲಿ ನಿನಗೊಂದು ನಿಯತಿಯನ್ನು ನೀನೇ ನಿರ್ಮಿಸಿಕೊಂಡವರು. ಆದರೆ ಬಂದು ಬಾಳಿದಂತಹ ಈ ಭೂಮಿಯ ಜೀವನದಲ್ಲಿ ಆದರ್ಶನಾಗಿ ಬೆಳೆದಿದ್ದೆ. ತನ್ನ ಕುಲದ ಗೌರವ, ತಮ್ಮಪ್ಪನಿತ್ತಂತಹ ಮಾತಿನ ಮೌಲ್ಯವನ್ನು ಎತ್ತಿ ಹಿಡಿಯುವಲ್ಲಿ ಆದರ್ಶ ಪುತ್ರನಾಗಿ ನೀನು ಜಗತ್ತಿಗೆ ಕಾಣಿಸಿಕೊಂಡು ಪ್ರೀತಿಯಿಂದ ದೀನಸ್ಥಿತಿಯಿಂದ ಅಪರಾಧಿ ಮನೋಭಾವವನ್ನು ಮನಸ್ಸಿನಲ್ಲಿ ಹೊಂದಿಕೊಂಡು ನಿನಗೆ ಶರಣು ಬಂದಂತಹ ಭರತನಲ್ಲಿ ಆದರ್ಶ ಅಣ್ಣನಾಗಿ ನೀನು ಕಾಣಿಸಿಕೊಂಡೆ. ಹೆಂಡತಿಯನ್ನು ಮನವೊಲಿಸುವಲ್ಲಿ, ಹೆಂಡತಿಯ ಬೇಡಿಕೆಯನ್ನು ಪೂರೈಸುವುದಕ್ಕೆ ತನ್ನ ಮನ ಒಪ್ಪದಿದ್ರೂ ಮುಂದುವರಿಯುವಲ್ಲಿ ಆದರ್ಶ ಗಂಡನಾಗಿ ನೀನು ವಹಿಸಿಕೊಂಡೆ. ಎಂತಹ ಲೋಕಕ್ಕೆ ಒಂದು ಆದರ್ಶ ರೂಪ ಇದೆ, ಅದೆಲ್ಲವನ್ನು ನೀನು ತೋರಿಸಿಕೊಂಡೆ. ಒಬ್ಬನೇ ರಾಮನ ಬಹುಮೂರ್ತಿ ಈ ವ್ಯಕ್ತಿತ್ವವನ್ನು ತೋರಿಸಿ ಜಗತ್ತಿಗೆ ಆದರ್ಶ ಅಂದರೆ ರಾಮ, ವಿಗ್ರಹವಾನ್ ಧರ್ಮ ಎಂಬ ರೀತಿಯಲ್ಲಿ ಜಗತ್ತಿಗೆ ನೀನು ಕಾಣಿಸಿಕೊಂಡೇ ಅಲ್ಲ ರಾಮ. ಹಾಗಾದ್ರೆ ಒಂದು ಪಾತ್ರಕ್ಕೆ ಒಂದು ಕೊನೆ ಎಂಬುದಾಗಿ ಇದೆ. ಒಬ್ಬ ನಟನು ನಟಿಸ್ತಾ ಎಷ್ಟು ಮೈ ಮರೆತರೂ ಕೂಡ ಆ ಪಾತ್ರದಲ್ಲೇ ತಲ್ಲೀನನೇ ಆದರೂ ಕೂಡ ತಾನು ಪಾತ್ರಧಾರಿ ಎಂಬಂತಹ ಮೂಲ ಒಂದು ಎಚ್ಚರವನ್ನು ಇಟ್ಟುಕೊಂಡಿರಬೇಕು. ಹಾಗೆ ನಾಗವಾಳಸಿಗಳ ಹುಯಿಲನ್ನು ಕೇಳಿಕೊಂಡು ಭೂಮಿಗೆ ಬಂದು ಆದರ್ಶ ವ್ಯಕ್ತಿಯಾಗಿ ಬಾಳಿ ಧರ್ಮದ ದಾರಿಯನ್ನು ಜಗತ್ತಿಗೆ ಮಾರ್ಗದರ್ಶನ ಕೊಟ್ಟಂತಹ ಸ್ವಾಮಿ, ನಿನ್ನ ಕೆಲಸ ಮುಗಿಯುವುದಿಲ್ಲ. ಈ ಸಾಕೇತಪುರದಲ್ಲಿ ಅರಸಾಗಿ ನೀನರಲಿ, ಆದರೆ ವೈಕುಂಠವಾಸ ಎಂಬುದನ್ನು ನೀನು ಮರೆತದೆ. ಈಗ ಪ್ರಶ್ನೆ ಉಳಿಸುತ್ತದೆ, ಸಾಕೇತಕಿ ರಾಜ್ಯದ ವೇಷಯಾದ ದೇವ. ಪ್ರಶ್ನೆ ಸಾಕು, ಏತಕ್ಕೆ ಅರಸಾಗಿದ್ದರೆ ಈ ಸಾಕೇತಕ್ಕೆ ಅನ್ನೋದಕ್ಕೆ ಹಾಗಲ್ವ ನಿಜವಾದ ಅರ್ಥ ಅಲ್ಲ, ಅದು ಉತ್ತರ. ಹೌದು, ಅದರ ಪ್ರಶ್ನೆಯನ್ನು ನೀವೇ ಕೇಳುತ್ತೀವಿ, ಉತ್ತರವನ್ನು ನೀವೇ ಹೇಳ್ತೀವಿ. ಪ್ರಶ್ನೆ ಉತ್ತರ ಎರಡನ್ನೂ ಯಾಕೆ ನಿನ್ನ ಮುಂದೆ ಇರ್ತೇನೆ? ಅಂದ್ರೆ ದೇವತೆಗಳ ಪ್ರಶ್ನೆಯೇ ಇದು, ದೇವತೆಗಳ ಉತ್ತರವೂ ಇದು.
ಅಂತ. ಹೌದು, ಇದು ಕೇವಲ ಕೇಳಯ್ಯ ಅಂತ ನನ್ನ ಮಾತನ್ನೇ ಕೇಳುವುದಕ್ಕೆ ಹೇಳಿದ್ದಲ್ಲ, ನಿನ್ನ ಮನಸ್ಸನ್ನು ಕೇಳಿಕೊಳ್ಳಯ್ಯ ಅಂತ. ನಿನ್ನ ಒಳಗನ್ನೂ ನೀನು ಕೇಳಿಕೊ. ಯಾಕಂದ್ರೆ ನೀನು ಖಂಡಿತ ಒಬ್ಬ ಪೂರ್ಣನಾಗಿ ಜಗತ್ತೆಲ್ಲವೂ ಗುರುತಿಸಿಕೊಂಡು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾರಾಯಣನೇ ನೀನು ಹೌದಾದ್ರೂ ಕೂಡ ಯಾವಾಗ ಲಕ್ಷ್ಮೀನಾರಾಯಣನಾಗಿರ್ತೀಯೋ ಆಗ ನೀನು ಪೂರ್ತ. ಆ ಲಕ್ಷ್ಮೀ ದೇವಿಯು ನಿನ್ನ ಜೊತೆಯಲ್ಲಿ ಬಂದಿದ್ದು ಮಣ್ಣಿನಡಿಯಿಂದ ಎದ್ದು ಬಂದು ನಿನ್ನನ್ನು ಸ್ವಾಗತಿಸಿ ನಿನ್ನ ಪತ್ನಿಯಾಗಿ ಬಹುಕಾಲ ನಿಂತರು, ಸಂಸಾರವನ್ನು ಹೊಂದಿದರು. ಈಗ ಇದ್ದಾಳೋ ನಿನ್ನ ಸೀತೆ ಇದ್ದಾಳೋ? ಕಾಲಪುರುಷನಾಗಿ ನಾನು ಹೇಳುವುದು, ವೈಕುಂಠದಿಂದ ಭೂಮಿಗೆ ನೀನು ಹೋಗುವಾಗ ನಿನಗೆ ನಿಜವಾಗಿಯೂ ವಿದಾಯ ಭಾಷಣವನ್ನು ಮಾಡಿದವರಲ್ಲಿ ನಾನು ಒಬ್ಬ. ಆ ಭಾಷಣ ಏನು ಭಾಷೆಯಲ್ಲಿರ್ತದೆ ಅಂತಲ್ಲ, ನೀನು ಹೋಗಬೇಕಾದ್ದೇ ಅಲ್ಲಿಗೆ ಸ್ಪಂದ ರೂಪವಾಗಿ ಮಾಡಿದ್ದೆ. ನೀನು ಭೂಮಿಗೆ ಬಂದಾಗ ನಿನಗೆ ಸ್ವಾಗತ ಭಾಷಣವನ್ನು ಕಾಲವೇ ಮಾಡಿದೆ. ಕಾಲ ಸ್ಪಂದ ಹಾಗಿತ್ತು. ಸ್ಪಂದ ಹಾಗೆ ನೀನು ಭೂಮಿಗೆ ಬಂದದ್ದು ಬಹಳ ಸಂತೋಷವೇ ಆಯಿತು. ಯಾವ ಉದ್ದೇಶಗಳಲ್ಲಿ ದುಷ್ಟ ರಾವಣಾದಿಗಳನ್ನು ಕೊಲ್ಲುವಂಥದ್ದು ಅಥವಾ ಶಿಷ್ಟರನ್ನು ಪೋಷಿಸುವಂಥದ್ದು, ಮನುಷ್ಯರಿಗೆ ಆದರ್ಶ ಜೀವನವನ್ನು ಬೋಧಿಸುವಂಥದ್ದು ಎಲ್ಲವನ್ನೂ ನೀನು ಮಾಡಿದೆ ಎಂದ ಹೌದಾಗಿದ್ರೂ ಕೂಡ ವೈಕುಂಠನಿಂದ ಇಳಿದು ನಿನ್ನ ಜೊತೆ ಸೇರಿದಂತಹ ಆ ತಾಯಿ ಶ್ರೀದೇವಿ ಅವಳು ಸೀತೆಯಾಗಿ ನಿನ್ನ ಜೊತೆ ಇದ್ದಳು. ಹಾಗಾಗಿ ಸೀತಾರಾಮರ ಲೀಲೆ ಎಂಬುದಾಗಿ ನಾವು ಗುರುತಿಸಿದ್ದೇವೆ ಹೊರತು ಕೇವಲ ರಾಮನ ಲೀಲೆ ಎಂಬುದಾಗಿ ಗುರುತಿಸಲಿಲ್ಲ. ಯಾವುದೋ ನೀನು ವಹಿಸಿದಂತಹ ಈ ಮನುಷ್ಯ ಪಾತ್ರಕ್ಕೆ ನ್ಯಾಯ ಕೊಡುವುದಕ್ಕಾಗಿಯೋ ಸೀತೆಯನ್ನು ನೀನು ಕಳಕೊಂಡೆ. ಪುನಃ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ಸಹಿತವಾಗಿ ಸೀತೆಯನ್ನು ನೀನು ಕಾಣುವಂಥ ಸ್ಥಿತಿ ಬಂತು. ಆದರೆ ನೀನು ಪುನಃ ಸಾಂಸಾರಿಕ ಜೀವನಕ್ಕೆ ಸ್ವಾಗತವನ್ನು ಸೀತೆಗೆ ಕೋರಿದಾಗ ಭೂಮಿಗೆ ಇಳಿದು ಆಕೆ ನಿನ್ನನ್ನು ತೊರೆದು ಹೋಗಲಲ್ಲ. ಆದರೆ ಆವಾಗ ಒಮ್ಮೆ ಏನೋ ಕೋಪಗೊಂಡರೂ ಕೂಡ ಅವಳನ್ನು ನೀನು ಮತ್ತೆ ಕಾಮಿಸಲಿಲ್ಲ ರಾಮ. ಆಗ ಪುನಃ ನೀನು ವೈಕುಂಠವಾಸಿಯ ಮಟ್ಟದಲ್ಲೇ ನೀನು ವ್ಯವಹರಿಸಿ. ಹಾಗಾಗಿ ಪುನಃ ನೀನು ಕೇವಲ ಅಯೋಧ್ಯಾರಾಮ ಎಂಬ ಮಿತಿಯಲ್ಲೇ ಇರದೆ ನೀನು ವೈಕುಂಠವಾಸಿ. ನಿನ್ನನ್ನು
ನಿನ್ನನ್ನು ಕರೆದು ಹೋದಂತಹ ಲಕ್ಷ್ಮಿಗಾಗಿ ಪುನಃ ವೈಕುಂಠಕ್ಕೆ ಹೋಗಬೇಡ. ಏನಿದು ನಿಮಗೆ ಕಾಲಪುರುಷ? ಸೂಚಿಸಿದೆ ಮೂಲವನು ಅನುಮಾನ ಬೇಡ ಸೂಚಿಸಿದೆ ಮೂಲವನು ಇದಕ್ಕಿನ್ನನುಮಾನ ಬೇಡ ಎಲೆ ಕಾಲಪುರುಷ ಕಾಲಪುರುಷ ಕಾಲಪುರುಷ